ಖಾಸಗೀಕರಣದಲ್ಲಿ ಯಾವುದೇ ನಮಗೆ ಗೊಂದಲಗಳಿಲ್ಲ. ಮತ್ತು 50 ವರ್ಷಕ್ಕೆ ನಮ್ಮ ಏರ್ಪೋರ್ಟನ್ನು ಲೀಸಿಗೆ ತಗೊಂಡಿರುವಂಥದ್ದು ಮೇಂಟೆನೆನ್ಸ್ ಪರ್ಪಸ್ಸಿಗೋಸ್ಕರ. ಅದಾನಿ ಏರ್ಪೋರ್ಟ್ ಅಂತ ಬರ್ತಿದ್ದಾರೆ, ಆ ಪದವೇ ತಪ್ಪಂತೇಳಿ ಏರ್ಪೋರ್ಟ್ ಅದಾನಿ ಗ್ರೂಪಿಗಾಗಿರುವಂಥದ್ದು. ಇಮಿಡಿಯೇಟ್ ಇಲ್ಲ, ನಾನು ತೆಗಿಸ್ತೇನೆ. ತುಳುನಾಡಿನ ಸಂಸ್ಕೃತಿಯನ್ನು ಬಿಟ್ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಆಗಿರುವ ದಿಲ್ರಾಜ್ ಆಳ್ವಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಖಾಸಗೀಕರಣಗೊಂಡಿದೆ. ಈ ಬೆಳವಣಿಗೆ ಉತ್ತಮವಾಗಿದೆಯಾ ನಿಮ್ಮ ಪ್ರಕಾರ? ಖಂಡಿತವಾಗಿ ಉತ್ತಮವಾಗಿದೆ. ಪ್ರೈವೇಟೈಸೇಷನ್ ಬಗ್ಗೆ ನಮ್ಮದು ಯಾವುದೇ ಗೊಂದಲಗಳಿಲ್ಲ. ಪ್ರೈವೇಟೈಸೇಷನ್ ನಾವು ಯಾವ ರೀತಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು ಅಥವಾ ಮುಂಬೈಯಲ್ಲಿ ಯಾವ ರೀತಿ ಒಂದು ಏರ್ಪೋರ್ಟ್ಗಳು ಕಾರ್ಯನಿರ್ವಹಣೆ ಆಗ್ತಾ ಇದೆ, ಆ ಮಟ್ಟಕ್ಕೆ ನಮ್ಮ ಮಂಗಳೂರು ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ ಅಂತ ಹೇಳೋ ಆತ್ಮವಿಶ್ವಾಸ ಮತ್ತು ಆಶಾಭಾವನೆಯಲ್ಲಿ ನಾವು ಪ್ರೈವೇಟೈಸೇಷನ್ಗೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಇವತ್ತು ದಕ್ಷಿಣ ಕನ್ನಡದಲ್ಲಿ ಯಾವುದೇ ಇವತ್ತು ಇಷ್ಟೊಂದು ಬೆಳೀಲಿಕ್ಕೆ ಮುಖ್ಯವಾಗಿ ಕಾರಣ ಯಾರು ಅಂತ ಹೇಳಿದ್ರೆ ಪ್ರೈವೇಟೈಸ್ ಆದದ್ದೇ. ಯಾಕೆ ಅದು ಹಾಸ್ಪಿಟಲ್ ಆಗಿರಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರಲಿ ಅಥವಾ ಸಾರಿಗೆ ವ್ಯವಸ್ಥೆ ಆಗಿರಲಿ, ಅದೆಲ್ಲವೂ ಸಹ ಪ್ರೈವೇಟೈಸೇಷನ್ ಆಗಿರುವುದರಿಂದ ನಮ್ಗೆ ಖಾಸಗೀಕರಣದಲ್ಲಿ ಯಾವುದೇ ನಮಗೆ ಗೊಂದಲಗಳಿಲ್ಲ. ಮತ್ತು ಮುಂದಿನ ದಿವಸಗಳಲ್ಲಿ ನಗರಕ್ಕೆ ಕೂಡ ಟೂರಿಸಂ ಇದಕ್ಕೆ ಕೂಡ ಈ ಪ್ರೈವೇಟೈಸೇಷನ್ ಉತ್ತಮವಾಗಿ ಸಹಕರಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಈಗ ಅದಾನಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಬದಲಾವಣೆಗೊಂಡಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಭೇದ ಇರುವುದು ಈ ವಿಷಯದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಬರ್ದಿರುವಂಥದ್ದು, ಈಗ ಅದಾನಿ 50 ವರ್ಷಕ್ಕೆ ಕಂಪನಿ 50 ವರ್ಷಕ್ಕೆ ನಮ್ಮ ಏರ್ಪೋರ್ಟನ್ನು ಲೀಸಿಗೆ ತಗೊಂಡಿರುವಂಥದ್ದು ಮೇಂಟೆನೆನ್ಸ್ ಪರ್ಪಸ್ಸಿಗೋಸ್ಕರ. ತಮಗೆಲ್ಲರಿಗೂ ಗೊತ್ತಿದೆ ಅದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅದಾನಿ ಗ್ರೂಪ್ನವರು ಬರೆದಂಥ ಒಂದು ಬೋರ್ಡ್ ಸ್ವಾಗತ ಗೋಪುರದಲ್ಲಿ ಏನು ಬೋರ್ಡ್ ಬರೆದಿದ್ದಾರೆ, ಅದರ ಬಗ್ಗೆ ಇವತ್ತು ಚರ್ಚೆಗಳು ನಡೀತಾ ಉಂಟು. ಯಾಕಂತ ಹೇಳಿದ್ರೆ ಇವತ್ತು ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇಲ್ಲಿ ಕೂಡ ಪ್ರೈವೇಟೈಸೇಷನ್ ಪ್ರೈವೇಟ್ GMR ಆಗಿರ್ಬೋದು ಅಥವಾ GVK ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಒಂದು ಕಡೆಯಲ್ಲಿ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇರ್ಬೋದು, ಅಥವಾ ನಮ್ಮ ಮುಂಬೈಯಲ್ಲಿ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಒಂದು ಕಡೆಯಿಂದ ಬೋರ್ಡ್ ಬರೆದಿದ್ದಾರೆ, ಇನ್ನೊಂದು ಕಡೆ ಚಿಕ್ಕದಾಗಿ ಅವರ ಲೋಗೋವನ್ನು ಹಾಕಿರುವಂಥದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದಾನಿ ಏರ್ಪೋರ್ಟ್ ಅಂತ ಬರ್ತಿದ್ದಾರೆ, ಆ ಪದವೇ ತಪ್ಪ ಅಂತೇಳಿ ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅದಾನಿ ಏರ್ಪೋರ್ಟ್ ಅಂತ ಹೇಳಿದ ತಕ್ಷಣ ಜನರಿಗೆ ಭಾವನೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಅದಾನಿಯವರೇ ಕಟ್ಟಿಸಿರುವಂಥ ಒಂದು ಏರ್ಪೋರ್ಟ್ ಅಂತ ಹೇಳುವ ಅರ್ಥದಲ್ಲಿ ಈ ಒಂದು ಲೋಗೋ ಇದೆ. ಸೊ ನಾವೇನು ಹೇಳ್ತಿರೋದು ಅಂತ ಹೇಳಿದ್ರೆ, ನೀವು ಅದಾನಿ ಗ್ರೂಪ್ ಮತ್ತು ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಆಗಿರುವಂಥ ಒಪ್ಪಂದದಲ್ಲಿ ಏರ್ಪೋರ್ಟ್ ಅದಾನಿ ಗ್ರೂಪಿಗೆ ಆಗಿರುವಂಥದ್ದು. ಸೊ ನೀವು ಬೋರ್ಡಲ್ಲಿ ಅದಾನಿ ಏರ್ಪೋರ್ಟ್ ಅಂತ ಬರೆಯೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳುವ ನಮ್ಮ ಅಭಿಪ್ರಾಯ. ಯಾಕಂತೇಳಿ ನಾನು ನನ್ನ ಫೇಸ್ಬುಕ್ಕಿನ ಬರಹದಲ್ಲಿ ಕೂಡ ನಾನು ಅದನ್ನು ತಿಳಿಸಿದೆ. ಅದನ್ನು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಉದಾಹರಣೆ ಕೊಟ್ಟು ನಾನು ಅದನ್ನು ಇಲ್ಲಿ ಕಂಪ್ಯಾರಿಸನ್ ಮಾಡಿದೆ. ಯಾಕಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಬರುವಂಥ ಏನು ಯುವ ಪೀಳಿಗೆ ಇದೆ, ಅದು ನಮ್ಮ US ಮಲ್ಯರಂಥ ಒಂದು ಏನು ಸಾಧಕರಿದ್ದಾರೆ, ಅವರಿಂದ ಇವತ್ತು ಏರ್ಪೋರ್ಟ್ ಆಗಿರ್ಬೋದು, NITK ಆಗಿರ್ಬೋದು ಅಥವಾ ನಮ್ಮ ಪೋರ್ಟ್ ಆಗಿರ್ಬೋದು, ಎಲ್ಲವೂ ಅವರ ಕೊಡುಗೆ. ಮರೆಮಾಚುವಂಥ ಕೆಲಸ ಇಲ್ಲಿ ಆಗ್ತದೆ. ಸೊ ನಾನು ಹೇಳ್ತಾ ಇರೋದು, ಅದಾನಿ ಮೇಂಟೈನ್ಡ್ ಬೈ ಅದಾನಿ ಗ್ರೂಪ್ ಅಂತ ಹಾಕಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅದು ಪ್ರೈವೇಟೈಸೇಷನ್ ಅವರ ಲೋಗೋ ಹಾಕಲೇಬೇಕಾಗ್ತದೆ. ಬಟ್ ಅದಾನಿ ಏರ್ಪೋರ್ಟ್ ಅಂತ ಬರೆದಿರೋದು ನಮ್ದು, ಅದಕ್ಕೆ ನಾವು ವಿರೋಧ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಪ್ಪಂದದ ಪ್ರಕಾರ 1 ಅಥವಾ 2 ವರ್ಷ ಮಂಗಳೂರು ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಅದಾನಿ ಸಂಸ್ಥೆ ಒಟ್ಟೊಟ್ಟಿಗೆ ಸಮಾಂತರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗ್ತದ ನಿಮ್ಮ ಪ್ರಕಾರ? ಅಲ್ಲ, ಈಗ ಇದು ಎಲ್ಲ ಕಳೆದ 2006ರಿಂದ ಈ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಉಂಟು. ಇದು UPA ಸರ್ಕಾರ ಇರುವಾಗಲೂ ಕೂಡ ನಡೆದಿರುವಂಥ ವಿಷಯ. ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಹಾಕಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಏವಿಯೇಷನ್ ಸೆಕ್ಟರ್ ಇವತ್ತೇನು ಏರ್ ಇಂಡಿಯಾ ಏನು ಇವತ್ತು ಫ್ಲೈಟ್ಸ್ಗಳಿತ್ತು, ಅದಾದ್ಮೇಲೆ ಇಂಡಿಗೋ ಆಗಿರ್ಬೋದು, ಕಿಂಗ್ಫಿಷರ್ಗಳು, ತುಂಬ ಕಂಪನಿಗಳು ಬಂತು. ಅದು ಏವಿಯೇಷನ್ ಸೆಕ್ಟರ್ ಅಲ್ಲಿ ತುಂಬಾ ಜನರಿಗೆ ಕೂಡ ಅದ್ರಲ್ಲಿ ಪ್ರಯೋಜನ ಆಗಿದೆ. ಸೊ ಇವತ್ತು ಏರ್ಪೋರ್ಟ್ ಏನು ಪ್ರೈವೇಟೈಸೇಷನ್ ಬಗ್ಗೆ 2006ರಿಂದನೇ ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೊ ಇದು ಆಗಲೇಬೇಕಾಗಿರೋದು. ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಅದನ್ನು
ಅವರೊಟ್ಟಿಗೆ ಸೇರಿ ಇವತ್ತು ಯಾವ್ಯಾವ ಕ್ರಮಗಳನ್ನು ತಗೊಳ್ಬೇಕು, ಜನಸ್ನೇಹಿಯಾಗಿ ಹೇಗೆ ಮಾಡಬೇಕು, ಇದೆಲ್ಲ ಮಾಡಲೇಬೇಕಾಗ್ತದೆ. ಮುಂದಿನ 50 ವರ್ಷಗಳಿಗೆ ಇದನ್ನು ಲೀಸಿಗೆ ಕೊಟ್ಟಾಗಿದೆ. ಸೊ ಇವತ್ತು ಆ ಬಗ್ಗೆ ನಮಗೆ ಚರ್ಚೆ ಮಾಡುವ ಅಗತ್ಯತೆ ಇಲ್ಲ, ಆ ಒಟ್ಟಿಗೆ ಅವರು ಹೋಗ್ಲೇಬೇಕಾಗ್ತದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತೆರವುಗೊಳಿಸಿದ ಪಿಲಿನಲಿಕೆ ಆಕೃತಿಯನ್ನು ಮರುಸ್ಥಾಪನೆ ಮಾಡಲಾಗಿದೆ. ಇದು ಯಾಕಿರಬಹುದು? ಈಗ ಮುಖ್ಯವಾಗಿ ಅಲ್ಲಿ ಪಿಲಿನಲಿಕೆಯ ಏನು ಒಂದು ಆರ್ಟ್ ಇತ್ತು, ಅದು ಒಂದು ಚಿಕ್ಕ ವಿಷಯ. ಯಾಕಂತೇಳಿ ಈಗ ಕೆಲವರು ಜನ ಅದ್ರಲ್ಲಿ ಏನಾಗಿದೆ ಅಂತ, ಏನಾಗ್ಬೋದು, ಏನಾಗ್ತಾ ಇದೆ ಅಂತ ಪ್ರಶ್ನೆಗಳು ಕೇಳಿದ್ರು ನನ್ನ ಹತ್ರ. ಬಟ್ ಇದೊಂದು ಚಿಕ್ಕ ವಿಷಯ ಆದ್ರೂ ಕೂಡ ಮುಂದಿನ ದಿವಸಗಳಲ್ಲಿ ಒಂದು ಅವರಿಗೆ ಕೂಡ ಒಂದು ಯಾವುದೇ ಕಂಪನಿ, ಅದು ಅದಾನಿ ಅಲ್ಲ, ಅದು ಬೇರೆ ಯಾರೇ ಕಂಪನಿ ಆಗಿ ಅಥವಾ ನಮ್ಮ ಸರ್ಕಾರೇತರ ಕಂಪನಿ ಇದ್ರೂ ಕೂಡ ನಾವು ನಮ್ಮ ತುಳುನಾಡಿನ ಏನು ಕಲ್ಚರ್ ಇದೆ ಅಥವಾ ನಮ್ದು ಏನು ಆಚರಣೆ ಇದೆ ಅದನ್ನು ನಾವು ಬಿಟ್ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ ಅಂತ ಹೇಳೋ ಒಂದು ಮೆಸೇಜ್ ಅವರಿಗೆ ಪಾಸ್ ಆಗ್ಬೇಕಿತ್ತು. ಸೊ ಆ ದೃಷ್ಟಿಯಿಂದ ನಾವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕ್ಯಾಂಪೇನ್ ಮಾಡಿದ್ವಿ. ನಾನು ನಮ್ಮ ಫೋನ್ ಮುಖಾಂತರ ನಾನು CEO ಅವರನ್ನು ಕೂಡ ಅಲ್ಲಿ ಮಾತಾಡಿಸಿದೆ ಅವ್ರ ಹತ್ರ. ಅವ್ರು ಕೂಡ ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೊಟ್ಟರು. ಅವ್ರು ಇಮಿಡಿಯೇಟ್ ಇಲ್ಲ ನಾನು ತೆಗಿಸ್ತೇನೆ, ಅದು ಬೋಲ್ಟ್ ಇದು ಮಾಡಿದ್ದೇನೆ ನಾನು, ಸೊ ಅದೊಂದು 2 ದಿವಸ ಬೇಕಾಗ್ತದೆ, ನಾನು ಖಂಡಿತವಾಗಿ ತೆಗಿತೇನೆ ಅಂತೇಳಿ ನಾನು ಆಗ್ಲೂ ಕೂಡ ಅವ್ರ ಹತ್ರ ಅದೇ ಹೇಳಿದೆ. ನೀವು ಒಂದು ಪ್ರೈವೇಟ್ ಕಂಪನಿ, ನೀವು ಜನರ ಏನು ಸೋಷಿಯಲ್ ಸೆಂಟಿಮೆಂಟ್ ಇದೆ ಅದಕ್ಕೆ ನೀವು ಗೌರವ ಕೊಡಬೇಕಾಗ್ತದೆ. ಮತ್ತು ಇದು ನಮ್ದು ಖಾಲಿ ಒಂದು ಡ್ಯಾನ್ಸಿನ ಫಾರ್ಮಲ್ಲಿ ಇರುವಂಥದ್ದಲ್ಲ, ಇದು ನಮ್ಮ ಒಂದು ಕಲ್ಚರ್. ಸೊ ಇದಕ್ಕೆ ನೀವು ಗೌರವ ಕೊಡ್ಬೇಕಂತ ಹೇಳಿದರೆ ಅದನ್ನು ಅವರು ತೆಗೆಸಿದ್ದಾರೆ. ಇದರಲ್ಲಿ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ನಾವು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಟ್ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ. ಅದು ಯಾವುದೇ ಪ್ರೈವೇಟೈಸೇಷನ್ ಏನಾದರೂ ಕೂಡ ನಮ್ಮ ಅಸ್ತಿತ್ವವನ್ನು ಮತ್ತು ನಮ್ಮ ಏನು ಭಾಷಾ ಇದಿದೆ ಮತ್ತು ನಮ್ಮ ಕಲ್ಚರ್ ಇದೆ ಅದನ್ನು ಉಳಿಸ್ಕೊಳ್ಬೇಕಂತ ನಾನು ಒಂದು ಸಂದೇಶ ಕೊಡಬೇಕಿತ್ತು. ಅದೊಂದು ಸಂದೇಶ ಕೊಟ್ಟಿದ್ದೇನೆ ಅಂತೇಳಿ ನನಗೆ. ಅದಾನಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರಿಟ್ಟಿದ್ದಾರೆ, ಅದರ ಬಗ್ಗೆ ನಿಮ್ಮ ನಿಲುವು? ಅಲ್ಲ, ಈಗ ನಾವು ಅದನ್ನೇ ಹೇಳ್ತಾ ಇರೋದು. ನಮ್ಮ ಈಗ 2-3 ಬೇಡಿಕೆಗಳನ್ನು ಅಲ್ಲಿ ಇಟ್ಟಿದ್ವಿ. ಒಂದು ಹುಲಿವೇಷದ ಆಕೃತಿ ಅದೇನು ಆರ್ಟ್ ಇತ್ತು ಅದನ್ನು ನೀವು ತೆಗಿಸ್ಬೇಕಂದ್ರೆ ಅದು ನಮ್ಮ ಯಶಸ್ವಿಯಾಗಿದ್ವಿ. ಇನ್ನೊಂದು ಅದಾನಿ ಏರ್ಪೋರ್ಟ್ ಅಂತ ಏನು ತಾವು ಬರ್ತೀರಿ ಅದನ್ನು ಇಮಿಡಿಯೇಟ್ ಆಗಿ ನೀವು ತೆಗಿಬೇಕು. ಮತ್ತು ಮಂಗಳೂರು ಇಂಟರ್ನ್ಯಾಷನಲ್, ಈಗೇನು ಹೆಸರಿನ ಬಗ್ಗೆ ನಮ್ಗೆ ಯಾವುದೇ ಚರ್ಚೆ ಇಲ್ಲ. ಈಗ ಇರುವಂಥ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದನ್ನು ನೀವು ದೊಡ್ಡದಾಗಿ ಹಾಕಬೇಕು ಅದನ್ನು. ಮತ್ತು ನಿಮ್ಮ ಲೋಗೋವನ್ನು ಬೋರ್ಡಿನ 20% ಸೈಜಿಗೆ ನೀವು ಇಳಿಸ್ಬೇಕಂತ ಹೇಳುವ ಒಂದು ಅವರಿಗೆ ನಾವು ತಿಳಿಸಿದ್ದೇವೆ. ಎರಡನೇ ಬೇಡಿಕೆ. ಇನ್ನೊಂದು 3ನೇ ಬೇಡಿಕೆ ನಮ್ದು ಏನಿತ್ತು ಅಂತ ಹೇಳಿದರೆ, ಈಗ ಚರ್ಚೆಗಳು ನಡೀತಾ ಉಂಟು, ಯಾವ ಹೆಸರು ಇಡಬೇಕು, ಅದು ಕೋಟಿ ಚೆನ್ನೈಯರ ಹೆಸರಾಗಿರ್ಬೋದು ಅಥವಾ US ಮಲೇರ್ ಹೆಸರಾಗಿರ್ಬೋದು, ನಿರಂತರವಾಗಿ ಒಂದೊಂದು ಹೆಸರುಗಳು ಬರ್ತಾ ಉಂಟು. ಈ ಎಲ್ಲ ಹೆಸರಿನಿಂದ ನನಗೆ ಆಗ್ತದೆ ಎಲ್ಲ ರಾಜಕೀಯ ಲೆಕ್ಕಾಚಾರಗಳಿದೆ. ಯಾವ ರೀತಿ ಮಂಗಳೂರಲ್ಲಿ ಜಾತಿ ಕಾರ್ಡನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳೋ ಹಲವಾರು ಅದು ಎಲ್ಲ ಪಕ್ಷದವರು ಮಾಡ್ತಾ ಇದ್ದಾರೆ ಈಗಿನ ಸಂದರ್ಭದಲ್ಲಿ. ಸೊ ನಾನು ಅದನ್ನು ಮಾಡೋದು ಬೇಡ. ಒಂದು ವೇಳೆ ನೀವು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಹೆಸರು ಬದಲಾವಣೆ ಮಾಡುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡೋದಾದರೆ ಅದನ್ನು ನೀವು ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹಾಕಿ ಅದನ್ನು ಮರುನಾಮಕರಣ ಮಾಡಿ. ಯಾಕಂತೇಳಿದರೆ ಇಲ್ಲಿ 2 ವಿಷಯ ಇದೆ. ಒಂದು, ತುಳುನಾಡಿನ ಇವತ್ತು ಮಂಗಳೂರು ಅಂತ ಹೇಳಿದರೆ ಒಂದು ಏರಿಯಾಕ್ಕೆ ಸೀಮಿತ ಆಗಿರುತ್ತೆ. ತುಳುನಾಡು ಅಂತ ಹೇಳಿದ ತಕ್ಷಣ ಅದು ಕಾಸರಗೋಡಿಂದ ನೀವು ಬಾರ್ಕೂರ್ವರೆಗೆ ಅದರ ವ್ಯಾಪ್ತಿ ಇದೆ. ಸೊ ಎಲ್ಲರಿಗೂ ಇದೊಂದು ಉಪಯೋಗ ಆಗುವಂಥ ಒಂದು ಏರ್ಪೋರ್ಟ್, ಅದಕ್ಕೆ ನೀವು ತುಳುನಾಡು ಏರ್ಪೋರ್ಟ್ ಅಂತೇಳಿ ಒಂದಿದು. ಇನ್ನೊಂದು, ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನಂತ ಹೇಳಿದರೆ ನಮ್ಮ ರಾಜ್ಯ ಭಾಷೆ ಆಗಬೇಕು ಮತ್ತು 8ನೇ ಪರಿಚಯಕ್ಕೆ ಸೇರಿ ಇದೊಂದು ಪೂರಕವಾಗಿ ಇದಕ್ಕೊಂದು ಈ ಹೆಸರಿದ್ರೆ ಈ ಹೋರಾಟಕ್ಕೆ ನಮ್ಮದು ಪೂರಕವಾಗಿ ಒಂದು ಗಟ್ಟಿ ಧ್ವನಿ ಇರ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಮಾಡಬೇಕು ಅಂತ ಹೇಳೋ ಬೇಡಿಕೆಯನ್ನು ಕೊನೆಯದಾಗಿ ಇಟ್ಟಿದ್ದೇವೆ. ಸಾಮಾಜಿಕ ಕಾರ್ಯಕರ್ತರಾಗಿರುವುದರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಂಗಳೂರು ಸ್ಮಾರ್ಟ್ ಸಿಟಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಸ್ಮಾರ್ಟ್ ಸಿಟಿ ಅಂತೇಳಿ ಒಂದು ಕಾನ್ಸೆಪ್ಟ್ ಕೊಡುವಾಗ ಅವರಲ್ಲಿ ತುಂಬ ಆಲೋಚನೆಗಳಿತ್ತು. ನಗರ ಯಾವ ರೀತಿ ಬೆಳಿಬೇಕಂತೇಳಿ ಅದಕ್ಕೆ ಪೂರಕವಾಗಿ ಅವರು ಕೂಡ ಒಂದು ಸ್ವಲ್ಪ ಫ್ರೀ ಹ್ಯಾಂಡ್ ಆಗಿ ನಮ್ಮ ಅಧಿಕಾರಿಗಳಿಗೆ ಅಥವಾ ನಮ್ಮ ಯಾರು ಸ್ಮಾರ್ಟ್ ಸಿಟಿ ಏನು ಮಾಡಿದ್ದಾರೆ ಆ ಒಂದು ವಿಂಗ್ ಅಲ್ಲಿ ಪೂರ್ಣವಾಗಿ ಅವರಿಗೆ ಒಂದು ಸಹಕಾರ ಕೊಡಬೇಕು. ಎಲ್ಲ ರೀತಿಯ ಫೈನಾನ್ಷಿಯಲ್ ಇದು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬರುವಾಗ ಏನಾಯ್ತು ಅಂತ ಹೇಳಿದ್ರೆ, ಒಂದು ಮುಖ್ಯವಾಗಿ ನಮ್ಮ ಆ ಸ್ಮಾರ್ಟ್ ಸಿಟಿಯ ಮಂಗಳೂರಿನ ವಿಷಯ ಮಾತಾಡೋದಾದ್ರೆ, ಫಸ್ಟ್ ಆಫ್ ಆಲ್ ಆ ಕ್ಲಾಕ್ ಟವರ್ನ ವಿಷಯದಲ್ಲಿ ಅದಂತೂ ಒಂದು 80 ಲಕ್ಷ ಹಣ, ಅದು ನಮ್ಮದೇ ಹಣ, ನಮ್ಮ ಜನರ ಹಣವನ್ನು ದುರುಪಯೋಗಪಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತೇಳಿ ಅದು ಅಗತ್ಯ ಇರಲಿಲ್ಲ ಅಲ್ಲಿ. ಇನ್ನೊಂದು, ನಮ್ಮ ಅಂಡರ್ ಪಾಸ್ ವಿಷಯದಲ್ಲಿ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಬರೆದಿದ್ದೇನೆ. ಅದು ಕೂಡ ಜನರು, ನಾನೊಂದು ಪೋಸ್ಟ್ ಹಾಕೋಕ್ಕಿಂತ ಮೊದಲು ಜನರ ಅಭಿಪ್ರಾಯ ಕೇಳಬೇಕಂತ ಇದು ಮಾಡಿ 95% ಜನ ಅದು ಅಗತ್ಯ ಇಲ್ಲವಂತಾನೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸೊ ಇಲ್ಲಿ ಏನಾಗ್ತದೆ, ಜನರಿಗೆ ಗೊತ್ತಾಗ್ತದೆ ಇದೊಂದು ವೇಸ್ಟ್ ಪ್ರಾಜೆಕ್ಟ್ ಅಂತೇಳಿ. ಹಾಗಾದ್ರೆ ಒಂದು ಅಧಿಕಾರಿ ವರ್ಗದವರಿಗೆ ಇಂಜಿನಿಯರಿಂಗ್ ಎಲ್ಲ ಬ್ಯಾಕ್ ಗ್ರೌಂಡ್ ಇದ್ದು
ಹೇಗೆ ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಒಂದು ಸ್ಮಾರ್ಟ್ ಸಿಟಿಯ ಒಂದು ಪ್ರಧಾನಮಂತ್ರಿಯವರ ಅಷ್ಟೊಂದು ಒಂದು ಆ ಯೋಜನೆ, ಅವರ ಒಂದು ಕನಸಿಗೆ ಇವರು ಈ ರೀತಿ ಸಹಕಾರ ಕೊಡ್ತಾ ಇದ್ದಾರಾ ಅಂತ ಹೇಳುವ ಒಂದು ಭಾವನೆಯಿಂದ ನಾನು ಅದನ್ನು ವಿರೋಧಿಸಿದೆ. ಮತ್ತು ಬೇರೆ ಬೇರೆ ಈಗ ರೋಡಿನ ವಿಷಯದಲ್ಲಿ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ಸ್ ಬೇಕೇ ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಮಂಗಳೂರು ಇವತ್ತು ಬೆಳಿಬೇಕಾದ್ರೆ ಸ್ಮಾರ್ಟ್ ಸಿಟಿಯ ಹಣ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಅಥವಾ ನಮ್ಮ ಸ್ಟೇಟ್ ಫಂಡ್ ಇದೆಲ್ಲವೂ ಬರಲೇಬೇಕು. ಆದರೆ ಯಾವ ರೀತಿ ಒಂದು ಕೆಲಸಗಳನ್ನು ಮಾಡಬೇಕು ಇದು ಸ್ಮಾರ್ಟ್ ಸಿಟಿ ಅವರು ಅರಿತು ಮಾಡಿದ್ರೆ ಉತ್ತಮ. ಮತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ನೀವು ಇದ್ದ ರೋಡನ್ನು ಇದು ಮಾಡೋಕ್ಕಿಂತ ಇನ್ನೊಂದು ಬೇರೆ ನಗರ ಆಗಿ ಏನು ಸಿಂಗಾಪುರ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಏನು ಪಾಶ್ಚಾತ್ಯ ದೇಶಗಳಲ್ಲಿ ಏನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಿದೆ ಅದೇ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡೇ ಮಾನ್ಯ ಪ್ರಧಾನಮಂತ್ರಿ ಅವರು ಇದನ್ನು ಹೇಳಿದ ವಿನ ನೀವು ಕ್ಲಾಕ್ ಟವರ್ ಮಾಡಿ ಅಂಡರ್ ಪಾಸ್ ಮಾಡಿ ಅಂತ ಖಂಡಿತ ಅವರು ಹೇಳಿರ್ಲಿಕ್ಕಿಲ್ಲ. ಅವರು ಕೊಟ್ಟಂತ ಏನು ಇವರಿಗೆ ಫ್ರೀ ಹ್ಯಾಂಡ್ಸ್ ಇದೆ ಅದನ್ನು ಇವರು ದುರುಪಯೋಗ ಪಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೊನೆಯದಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವ ನೀವು ಹಲವಾರು ಬದಲಾವಣೆಗಳನ್ನು ತರಲು ಕಾರ್ಯ ಮಾಡ್ತಾ ಇದ್ದೀರಾ, ಅದು ಯಶಸ್ವಿ ಕಾಣ್ತಾ ಇದೆಯಾ? ಈಗ ನಾನು ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ನಾನು 2003-2004 ನಾನು ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷನಾಗಿ, ಸಂತ ಅಲೋಸಿಯಸ್ ಕಾಲೇಜಿನ ಅಧ್ಯಕ್ಷನಾಗಿ, ಸ್ಟೂಡೆಂಟ್ ಯೂನಿಯನ್ನ ಸೆಕ್ರೆಟರಿ ಆಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ನಾನು ರಾಮಕೃಷ್ಣ ಆಶ್ರಮದ ಕಳೆದ 5-6 ವರ್ಷಗಳಿಂದ ನಾನು ಸ್ವಚ್ಛ ಮಂಗಳೂರು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನ ಜೋಡಿಸಲಿಕ್ಕೆ ನನಗೆ ಸಹಕಾರಿಯಾಗಿದೆ. ಅಲ್ಲಿ ವಿಶೇಷವಾಗಿ ನಾವು ದಿನನಿತ್ಯ ಕೂಡ ನಾವು ಇದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಹೇಗೆ ಒಂದು ನಮ್ಮ ಒಂದು ವಿದೌಟ್ ಒಂದು ಅಪೇಕ್ಷೆ ಇಲ್ಲದೆ ನಾವು ಹೇಗೆ ಒಂದು ಕಾರ್ಯ ಮಾಡಬೇಕು ಅಂತದೆಲ್ಲ ನಾವು ದಿನಾಗ್ಲೂ ನಾವು ಮಾತಾಡ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ನಾವು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಅದೇ ರೀತಿ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಸ್ಟಾರ್ಟ್ಅಪ್ ಅಂತ ಕೂಡ ನಾವು ಕರಿಬಹುದು. ಅದನ್ನು ಕೂಡ ನಾವು ಮಾಡಿ ಒಂದು 4-5 ಯುವಕರನ್ನು ಕಟ್ಕೊಂಡು ಮತ್ತೆ 15-16 ಜನ ಕೆಲಸಕ್ಕೆ ಆ ಒಂದು ಜಾಬ್ ಕೂಡ ಕೊಟ್ಟು ಒಂದು ತ್ಯಾಜ್ಯದ ಏನು ಸಮಸ್ಯೆ ಇದೆ ನಗರದಲ್ಲಿ ಅದಕ್ಕೊಂದು ಪರಿಹಾರ ಕೊಡಬೇಕಂತ ನಿಟ್ಟಿನಲ್ಲಿ ಕೂಡ ನಾವು ಈ ಸ್ಟಾರ್ಟ್ಅಪ್ ಅನ್ನು ಆರಂಭ ಮಾಡಿದ್ದೇವೆ. ಮತ್ತು ಇನ್ನು ಸಾಮಾಜಿಕವಾಗಿ ನಾವು ಕೆಲವೊಮ್ಮೆ ಧ್ವನಿ ಎತ್ತಬೇಕು. ಯಾಕಂತ ಹೇಳಿದ್ರೆ ಅದು ಈಗ ರೀಸೆಂಟ್ ಆಗಿ ನಮ್ಮ ತುಳುನಾಡಿನ ವಿಷಯಕ್ಕೆ ಬಂದಾಗ ಅದು ಭಾಷಾ ಏನು ಹೋರಾಟಗಳಿದೆ, ಅದು ನಮ್ಮ ರಾಜಭಾಷೆ ಆಗಬೇಕು ಅಥವಾ 8ನೇ ಪರಿಚಯಕ್ಕೆ ಸೇರಿಸ್ಬೇಕಂತ ಎಲ್ಲೋ ಒಂದು ಕಡೆ ನಮ್ಮ ಗಟ್ಟಿ ಧ್ವನಿಯ ಒಂದು ಕೊರತೆ ಇತ್ತು ಅಂತೇಳಿ ನನಗೆ ಅನಿಸ್ತಿತ್ತು. ಮುಖ್ಯವಾಗಿ ಅದು ಕಳೆದ ದಸರಾ ಹಬ್ಬದಲ್ಲಿ ಈ ಹುಲಿವೇಷದ ಒಂದು ಏನು DC ಅವರ ಒಂದು ಆದೇಶ ಹೊರಡಿಸಿದ್ರು, ಹುಲಿವೇಷ ಈ ಕೋವಿಡ್ ಇರೋದ್ರಿಂದ ಹುಲಿವೇಷ ಬೇಡ ಅಂತೇಳಿ. ಆಗ ನಂಗೆ ಎಲ್ಲೋ ಅನ್ಸಿತ್ತು, ಅಲ್ಲಿ ಇದ್ದ ಯಾರು ಧಾರ್ಮಿಕ ಪರಿಷತ್ತಿನ ಯಾರು ಸದಸ್ಯರಿದ್ದಾರೆ ನಮ್ಮತನವನ್ನು ಅಲ್ಲಿ ಬಿಟ್ಕೊಟ್ರು, ನಮ್ಮತನವನ್ನು ಅವ್ರು ಹೇಳ್ಬೇಕಿತ್ತು, ನಮ್ಮ ಕಲ್ಚರ್ ಇದು ಅದನ್ನ ಹೇಳ್ಬೇಕಿತ್ತಂತ ನನಗೆ ಅನ್ಸುತ್ತೆ. ಅದೇ ರೀತಿ ಆ ಮುಖಾಂತರ ನಮ್ಮ ಯುವಕರನ್ನೆಲ್ಲ ಕಟ್ಕೊಂಡು ನಾನು DC ಅವರನ್ನು ಅಪ್ರೋಚ್ ಆದಾಗ ಕೂಡ DC ಅವರು ಸಕಾರಾತ್ಮಕವಾಗಿ ಅದಕ್ಕೆ ಸ್ಪಂದಿಸಿದ್ದಾರೆ. ಮತ್ತೆ ಅದು ಪಿಲ್ನಳಿಕೆ ಯಾವುದು ನಮ್ಮ ಹುಲಿವೇಷ ಮಾಡುವಂತ ಒಂದು ಸಂದರ್ಭ ಕೂಡ ಬಂತು. ಸೊ ಅಲ್ಲಿಂದ ನಾನು ಸ್ಫೂರ್ತಿಗೊಂಡು ಯುವಕರು ಮುಖ್ಯವಾಗಿ ರಾಜಕೀಯೇತರವಾಗಿ ಏನಾದ್ರೂ ಮಾಡಬೇಕು, ಅದು ನಮ್ಮ ಮಂಗಳೂರಿಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸರ್ ನಿಮಗೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಕನ್ನಡ. ನಮಸ್ಕಾರ.